ಇತ್ತೀಚೆಗೆ ಸುಂಕದಕಟ್ಟೆ ಅಂಬಿಕಾ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಕೊಪ್ಪರಿಗೆಗೆ ಅಕ್ಕಿ ಹಾಕುವ ವಿಚಾರದಲ್ಲಿ ಮಂಗಳೂರಿನ ಉತ್ತರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಮೊಯ್ದೀನ್ ಬಾಬಾ ಅವರಿಗೆ ಮುಂಬೈನಿಂದ ಬೆದರಿಕೆ ಕರೆ ಬಂದು ಸುರತ್ಕಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಬಗ್ಗೆ ಪರ ವಿರೋಧ ಚರ್ಚೆಗಳ ನಡುವೆಯೂ ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿಯ ಮುಖ್ಯಸ್ಥರಾದ ಶ್ರೀ ನಾರಾಯಣಯ್ಯನ್ ಪೂಜಾರಿ ಅವರ ಆಹ್ವಾನದ ಮೇರೆಗೆ ಮತ್ತೊಮ್ಮೆ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದ ಬಾಬಾ ಅವರನ್ನ ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿ ವತಿಯಿಂದ ಸ್ವಾಗತಿಸಿದರು. ಶ್ರೀ ಕ್ಷೇತ್ರದ ವತಿಯಿಂದ ಮುಂದಿನ ವರ್ಷ ನಡೆಯುವ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸುವಂತೆ ಬಾಬಾ ಅವರಿಗೆ ಇದೇ ಸಂದರ್ಭದಲ್ಲಿ ಆಹ್ವಾನ ನೀಡಿದರು. ಶ್ರೀ ಕ್ಷೇತ್ರ ಅಂಬಿಕಾ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಮೊಯ್ದೀನ್ ಬಾಬಾ ಅವರು ವೈಯಕ್ತಿಕವಾಗಿ ದೇಣಿಗೆ ನೀಡಿ ಬೆದರಿಕೆ ಕರೆ ಮಾಡಿ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವವರಿಗೆ ದೇವರು ಒಳ್ಳೆಯ ಸಮೃದ್ಧಿಯನ್ನ ನೀಡಲಿ ಎಂದು ಅವರು ಇದೇ ಸಂದರ್ಭದಲ್ಲಿ ಪ್ರಾರ್ಥಿಸಿದರು. ಮೊಹಮ್ಮದ್ ನಬಿ ಅವರು ಆ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ದರು ಸ್ಟೇಜಲ್ಲಿ. ತನ್ನ ಮಾತನ್ನು ನಿಲ್ಲಿಸಿ ಅವರು ಎದ್ದು ನಿಂತು ಆ ಬಾಡಿಗೆ ಗೌರವ ಕೊಡುವಂಥ ಕೆಲಸವನ್ನು ಅಂದು ಮಾಡಿದರು. ಆಗ ಅಲ್ಲಿದ್ದವರು ಕೇಳಿದರು, ಇದು ಯಹೂದಿಯ ಮತಗಳೆಲ್ಲ ತಾವು ಯಾಕೆ ನಿಲ್ಲಿಸಿದ್ದೀರಾ ಅಂತೇಳಿ ಕೇಳಿದರು. ಎಲ್ಲ ಭಗವಂತನ ಅಲ್ಲಾಹ್ವಿನ ಸೃಷ್ಟಿ. ಇಂತಹ ಸಂದರ್ಭದಲ್ಲಿ ನಾವು ಇಲ್ಲಿ ಆಕಸ್ಮಿಕವಾಗಿ ಹುಟ್ಟಿದ್ದೇವೆ, ಸಾಯುವವರಿದ್ದೇವೆ. ನಾವು ಎಲ್ಲರೂ ಜಾತಿ ಮತ ಭೇದವನ್ನು ಬಿಟ್ಟು ಒಂದಾಗಿ ಬಾಳಬೇಕು ಅಂತ ಹೇಳುವಂತಹ ಆ ಸಾರಾಂಶನೇ ಇವತ್ತು ಭಗವದ್ಗೀತೆ, ಅದೇ ಥರ ಕುರ್ಆನ್ ಮತ್ತು ಬೈಬಲ್ನಲ್ಲಿದೆ. ಅದನ್ನು ಅರಿತುಕೊಂಡು ನಾವು ಬಾಳಬೇಕಾಗ್ತದೆ.